ಶಿವಮೊಗ್ಗದಲ್ಲಿ ಕಲ್ಲು ತೂರಾಟ ಪ್ರಕರಣ ಕಾಂಗ್ರೆಸ್ನಿಂದಲೇ ಆಗಿದೆ ಎಂಬ ಈಶ್ವರಪ್ಪ ಹೇಳಿಕೆಗೆ ಈಗಾಗಲೇ ಜನ ಉತ್ತರ ಕೊಟ್ಟಿದ್ದಾರೆ. ಗಲಭೆ ಆಗೋದಕ್ಕೆ ಮೊದಲೇ ನಾವು ಎಲ್ಲ ಪ್ರಿಕಾಷನ್ ಮಾಡಿದ್ವಿ, ಆದರೂ ಕೂಡ ಒಂದು ಸಣ್ಣ ಘಟನೆ ನಡೆದು ಹೋಗಿದೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ಪತ್ರಕರ್ತರ ಜೊತೆ ಮಾತನಾಡಿದ ಅವರು ಅದನ್ನು ಯಾವ ರೀತಿಯಾಗಿ ಕ್ರಮ ಕೈಗೊಳ್ಳಬೇಕು ಆ ರೀತಿಯಾಗಿ ಮಾಡಿದ್ದಾರೆ. ಸುಮ್ಮನೆ ಅನಾವಶ್ಯಕವಾಗಿ ಮಾತನಾಡಿ ಪ್ರಚೋದನೆ ಮಾಡುವುದು ಸರಿ ಕಾಣಲ್ಲ. ಇದನ್ನು ಈಶ್ವರಪ್ಪನವರು ಅರ್ಥ ಮಾಡಿಕೊಳ್ಳಬೇಕು ಎಂದರು. ಇನ್ನು ಮೆರವಣಿಗೆಯಲ್ಲಿ ತಲ್ವಾರ್ ಪ್ರದರ್ಶನ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ನಾನು ಕೂಡ ಈ ಕುರಿತು ವಿಚಾರಿಸಿದ್ದೀನಿ. ಮರದ ತುಂಡನ್ನು ಕತ್ತಿ ಥರ ಮಾಡಿ ಬಣ್ಣ ಹಾಕಿ ಅದನ್ನು ಪ್ರದರ್ಶನ ಮಾಡಿದ್ದಾರೆ ಅಂತ SP ನನಗೆ ಮಾಹಿತಿ ಕೊಟ್ಟಿದ್ದಾರೆ. ಅಂತಹದ್ದು ಏನೂ ನಡೆದಿಲ್ಲ ಎಂದರು. ಯಾರಿಗೂ ಚಾಕು ಹಾಕಿದ್ರು, ಯಾರಿಗೋ ಕತ್ತಿಯಲ್ಲಿ ಹೊಡೆದಿದ್ದು, ಇಂತಹದನ್ನೆಲ್ಲ ಮಾತನಾಡಬಾರದು. ಮೊದಲೇ ನಾವು ಸಾಕಷ್ಟು ಪೊಲೀಸರನ್ನು ನಿಯೋಜನೆ ಮಾಡಿದ್ವಿ ಎಂದರು. ಮೊದಲೆಲ್ಲ ಶಿವಮೊಗ್ಗದಲ್ಲಿ ನಡೆದ ಘಟನೆಗಳ ಬಗ್ಗೆ ನಮಗೆ ಗೊತ್ತಿದೆ, ಹೀಗಾಗಿ ಪ್ರಿಕಾಷನ್ ಮಾಡಿದ್ವಿ. ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ. ಕಲ್ಲು ಹೊಡೆದಂತಹ 50 ಮಂದಿಯನ್ನು ಅರೆಸ್ಟ್ ಮಾಡಿದ್ದೀವಿ ಎಂದರು. ನೋಡಿ, ಅದಕ್ಕೆಲ್ಲ ಜನ ಉತ್ತರ ಕೊಟ್ಟುಬಿಟ್ಟಿದ್ದಾರೆ. ಆಗಲೇ ಅಲ್ಲಿ ಗಲಭೆ ಆಗೋದಕ್ಕೆ ಮೊದಲೇ ನಾವೆಲ್ಲ ಪ್ರಿಕಾಷನ್ಸನ್ನು ತೊಗೊಂಡಿದ್ವಿ. ಆದರೂ ಕೂಡ ಒಂದು ಸಣ್ಣ ಘಟನೆ ನಡೆದಿದೆ. ಅದನ್ನು ಪೊಲೀಸ್ ಇಲಾಖೆಯವರು ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಕ್ರಮ ತಗೋಬೇಕು, ಅದನ್ನೆಲ್ಲ ಮಾಡಿದ್ದಾರೆ. ಅದರಿಂದ ಸುಮ್ಮನೆ ಅನಾವಶ್ಯಕವಾಗಿ ಮಾತುಗಳನ್ನಾಡಿ ಪ್ರಚೋದನೆ ಮಾಡಿದರೆ ಅದು ಸರಿ ಕಾಣಿಸೋದಿಲ್ಲ. ಮಾನ್ಯ ಈಶ್ವರಪ್ಪನವರು ಅದನ್ನು ಅರ್ಥ ಮಾಡಿಕೊಂಡ್ರೆ ಭಾಳ ಒಳ್ಳೆಯದು. ಇನ್ನೆಷ್ಟು ದಿನ ಬೇಕು ಸರ್ ಕಂಟ್ರೋಲ್ಗೆ? ರೀ, ತಲವಾರು ಅವರು ನಾನು ವಿಚಾರ ಮಾಡಿದೆ. ಅವರು ಮರದ ಕತ್ತಿ ಥರ ಮಾಡಿ ಬಣ್ಣ ಹಾಕಿ ಅದಕ್ಕೆ ಒಂದೊಂದು ಪ್ರದರ್ಶನ ಮಾಡ್ಕೊಂಡು ಹೋಗ್ತಾಯಿದ್ರು ಅಂತೇಳಿ ನಮ್ಮ SP ಅವರ ಜೊತೆ ಮಾತಾಡಿದಾಗ ತಿಳಿಸಿದ್ರು. ಅಂಥದ್ದೇನು ಘಟನೆಗಳನ್ನ ಆಗಿ ಯಾರಿಗೋ ಚಾಕು ಹಾಕಿದ್ರು, ಯಾರಿಗೋ ಕತ್ತಿಯಲ್ಲಿ ಹೊಡೆದಿದ್ರು, ಇಂಥವೆಲ್ಲ ಮಾತು ಆಡಬಾರ್ದು. ನಾವು ಪೊಲೀಸ್ನವರು ಅಲ್ಲಿ ಸಾಕಷ್ಟು ಜನ ಪೊಲೀಸು ಡಿಪ್ಲಾಯ್ ಮಾಡಿದ್ವಿ. ಮೊದಲೇ ಕೂಡ ನಮಗೆ ಹಿಂದೆ ಶಿವಮೊಗ್ಗದಲ್ಲಿ ಆದಂಥ ಘಟನೆಗಳು ಗೊತ್ತಿದೆ ನಮಗೆ. ಅದಕ್ಕೋಸ್ಕರ ನಾವು ಮೊದಲೇ ಪ್ರಿಕಾಷನ್ಸ್ ತೊಗೊಂಡಿದ್ವಿ. ಯಾವುದೂ ಅಂತಹ ಹಿತಕರವಾದಂಥ ಘಟನೆ ನಡೆದಿಲ್ಲ. ಕಲ್ಲು ಹೊಡೆದವ್ರನ್ನ ಸುಮಾರು 50 ಜನರನ್ನು ಅರೆಸ್ಟ್ ಮಾಡಿ ಅವ್ರನ್ನ ಯಾರ್ಯಾರು ವಿಡಿಯೋನಲ್ಲಿ ಬಂದಿದ್ದರು, CCTVನಲ್ಲಿ ಕಂಡಿದ್ದರು, ಅವರಿಗೆಲ್ಲ ಎನ್ಕ್ವೈರಿ ಮಾಡಿ ಮಾಡ್ತಾಯಿದ್ದಾರೆ. ಮತ್ತು ಯಾವುದೇ ಗಲಭೆ ಈಗ ಇಲ್ಲ. ಬೆಳಿಗ್ಗೆನೇ ಅದು ನಿನ್ನೆ ಆದಂಥ ಸಂದರ್ಭದಲ್ಲೇ ಎಲ್ಲವನ್ನು ಮುಗಿದೋಗಿದೆ. ಮತ್ತೆ ಇಲ್ಲಪ್ಪ ಅಂಥದ್ದೆಲ್ಲ ಏನಾಗಿಲ್ಲ ಅಂತ ಹೇಳಿದ್ದಾರೆ. ಅದನ್ನು ನಾನು ಹೋಗಿ ನೋಡಿದ್ನ, ನಾನು ಇರ್ಬೋದು, ಅದನ್ನು ಇದ್ದರೂ ಕೂಡ ಅದರಿಂದ ಏನು ಅವರು ಯಾವುದೇ ರೀತಿಯ ಘಟನೆಗಳಾಗಿಲ್ಲ. ಆಯಿತಾ? ಯಾರೂ ಬಂದಿಲ್ಲ, ಹೊರ ರಾಜ್ಯದಿಂದ ಬಂದಿಲ್ಲ, ಹೊರ ಜಿಲ್ಲೆಯಿಂದ ಬಂದಿಲ್ಲ. ನಾವು ಅದನ್ನೆಲ್ಲವನ್ನು ನಿಯಂತ್ರಣ ಮಾಡಿದ್ದೀವಿ. ಯಾರೂ ಹೊರಗಡೆಯಿಂದ ಬರಬಾರ್ದು ಅಂತೇಳಿ ಬೇರೆ ಬೇರೆ ರೂಟ್ಗಳನ್ನೆಲ್ಲ ಬ್ಲಾಕ್ ಮಾಡಿ ಅವ್ರನ್ನ ಸ್ಕ್ರೀನ್ ಮಾಡಿ ಒಳಗಡೆ ಬಿಡೋವಂಥ ಕೆಲಸನೂ ಪೊಲೀಸ್ನವ್ರು ಮಾಡಿದ್ದಾರೆ. ಅದರಿಂದ ಏನೋ ಬೇಕಂತ ಮಾಡಿರ್ಬೋದು. ಅವರೇನೋ ಕಲ್ಲು ಹೊಡೆದ್ರು ಅಂತೇಳಿ ಇವ್ರು ಹೊಡೆದಿದ್ದಾರೆ, ಇವರು ಅಂತ ಅವ್ರು ಹೊಡೆದಿದ್ದಾರೆ. ಎಲ್ಲ ಅವ್ರಿನ್ನು ಸೆಲೆಕ್ಟಿವ್ ಆಗಿ ಮಾಡ್ತಾರ. ಕಲ್ತೂರುವಾಗ ಎಲ್ಲರ ಮೇಲೆ ಬೀಳುತ್ತೆ. ನೋಡ್ರಿ, ಎಕ್ಸ್ಪ್ಲನೇಷನ್ ಕೊಡೋ ಅಗತ್ಯ ಇಲ್ಲ ನಿಮಗೆ. ತಿಳ್ಕೊಳ್ಳಿ, ಗಲಭೆ ಯಾವುದು ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಅಹಿತಕರವಾದಂಥ ಗಲಭೆ ಆಗಿಲ್ಲ. ಗೊತ್ತಾಯ್ತಾ? ಕಲ್ಲು ತೂರಾಡಿದ್ರು ಅಂತೇಳಿ ಯಾರು ಕಲ್ಲು ತೂರಿದ್ರು ಅವ್ರನ್ನ ಅರೆಸ್ಟ್ ಮಾಡಿ ಅವರಿಗೆ ಏನು ಕಾನೂನು ಪ್ರಕಾರ ಕ್ರಮ ತಗೋಬೇಕು ಅದನ್ನು ತೊಗೊಂಡಿದ್ದಾರೆ. ಮುಂದೆ ಅಂಥದ್ದು ಆಗದಂಗೆ ಅಥವಾ ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯಾವುದು ಘಟನೆ ಆಗದಂಗೆ ನಾವು ಬಿಡೋದಿಲ್ಲ. ಖಂಡಿತವಾಗಿ ಕುಮಾರಸ್ವಾಮಿ ಅವರು ಹೇಳ್ತಾ ಇರ್ತಾರೆ, ಹಾಗೆ ಅವರು ಹೇಳ್ತಾ ಇರಲಿ, ನಾವು ಸರ್ಕಾರ ನಡೆಸ್ತಾ ಇರ್ತೀವಿ. ಅಲ್ಲ, ಏನಾದರೂ ಕಾಂಗ್ರೆಸ್ಸಲ್ಲಿ ಇರೋ ಭಿನ್ನಮತೀಯರು ಆ ಥರದನ್ನು ಸೆಳೆಯೋ ಪ್ರಯತ್ನ ಮಾಡ್ತಾ ಇದ್ದಾರಾ ಅಂತ ಅದು ನೀವು ಅವ್ರನ್ನೇ ಕೇಳಿ. ಇಲ್ಲ, ಅಂತ ಅಗತ್ಯ ಇಲ್ಲ. ಇವ್ರಿ ಅಂಥದ್ದು ಏನಾಗಲಿಲ್ಲ. ನೀವು ಸುಮ್ಮನೆ ಇಲ್ಲದೆಲ್ಲ ಹೇಳಕ್ಕೆ ಹೋಗಬೇಡಿ. ನಾವು ನಿಯಂತ್ರಣದಲ್ಲಿದೆ. ಯಾವುದೇ ರೀತಿಯಲ್ಲಿ ಘಟನೆಗಳು ಹೆಚ್ಚಿಗೆ ಮುಂದುವರಿಯೋದಕ್ಕೆ ಬಿಡೋದಿಲ್ಲ.